6:20 ಶ್ರೀನಿವಾಸ್ ತಮ್ಮ ಕೆಲಸವನ್ನ ಮುಗಿಸಿ ಮನೆಯ ಹತ್ತಿರ ಬಸ್ನಿಂದ ಇಳಿದಿದ್ದಾರೆ. ಅಷ್ಟರಲ್ಲಿ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಸ್ಸು ಮತ್ತೆ ಬಸ್ ಸ್ಟಾಪ್ ಮಧ್ಯೆ ಜೋರಾಗಿ ತನ್ನ ಪಲ್ಸರ್ ಬೈಕ್ ನಲ್ಲಿ ಸುಮಾರು 80ರ ಸ್ಪೀಡಿನಲ್ಲಿ ನುಗ್ಗಿದ್ದಾನೆ. ಶ್ರೀನಿವಾಸ್ ಇಳಿಯುವುದಕ್ಕೂ ಆ ಇಂಜಿನಿಯರ್ ಹುಡುಗ ಬೈಕ್ ನಿಂದ ನುಗ್ಗುವುದಕ್ಕೂ ಒಂದೇ ಆಗಿತ್ತು. ಇಂಜಿನಿಯರ್ ಹುಡುಗನ ಬೈಕು ಶ್ರೀನಿವಾಸ್ಗೆ ಡಿಕ್ಕಿ ಹೊಡೆದಿತ್ತು. ಸ್ಪೀಡಿನಲ್ಲಿ ಇದ್ದ ಕಾರಣ ಶ್ರೀನಿವಾಸ್ ಹೋಗಿ ಪಕ್ಕದಲ್ಲಿ ಇದ್ದ ಬಸ್ ಸ್ಟಾಪ್ ಕಂಬಿಗೆ ಅವರ ತಲೆ ಬಡಿದಿದೆ. ವಿಪರೀತ ರಕ್ತ ಹರಿದಿದೆ. ಇದೇ ಕಾರಣ ಶ್ರೀನಿವಾಸ್ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಹೆಲ್ಮೆಟ್ ಇದ್ದ ಕಾರಣ ಆ ಇಂಜಿನಿಯರ್ ಹುಡುಗನಿಗೆ ಕೈಕಾಲಿಗೆ ಏಟು ಬಿದ್ದಿತ್ತು ಮಾತ್ರ. ಅದನ್ನು ನೋಡಿದ ಆ ಇಂಜಿನಿಯರ್ ಆ ಹುಡುಗ ಅಲ್ಲಿಂದ ಆ ಸ್ಥಳದಿಂದ ಓಡಿ ಹೋಗಿದ್ದಾನೆ. ಹೌದು, ಈ ಘಟನೆ ನಡೆದಿದ್ದು 2023 ಫೆಬ್ರವರಿ 22ನೇ ತಾರೀಕು ಹೈದರಾಬಾದಿನ ನಾಂಪಲ್ಲಿಯಲ್ಲಿ. ಈ ವಿಷಯ ಕೇಳಿ ಶ್ರೀನಿವಾಸ್ ಹೆಂಡತಿ ಎದೆ ಬಡಿತ ಹೆಚ್ಚು ಕಡಿಮೆ ನಿಂತೇ ಹೋಗಿತ್ತು. ಕಾರಣ ಅವ್ರದೊಂದು ಪುಟ್ಟ ಸಂಸಾರ. ಮನೆಯಲ್ಲಿ ಇದ್ದಿದ್ದೇ ಶ್ರೀನಿವಾಸ್, ಶೀಲಾ ಮತ್ತು ಮಗಳು ನಮಿತಾ. ಮುಂದೆ ಸಂಸಾರವನ್ನ ಹೇಗೆ ನಡೆಸಬೇಕೆಂದು ಶೀಲಾಗೆ ತೋಚದೆ ಹೋಗಿತ್ತು. ಶ್ರೀನಿವಾಸ್ BSNL ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಶೀಲಾಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಅಪ್ಪ ಅಮ್ಮ ತೀರಿಕೊಂಡಿದ್ದರು. ಅಣ್ಣ ತಮ್ಮಂದಿರು ಇದ್ದರೂ ಕೂಡ ಅವಳು ಎಲ್ಲಿ ಆಸ್ತಿ ಕೇಳುತ್ತಾಳೆ ಅಂತ ಅವಳನ್ನ ದೂರ ಇಟ್ಟಿದ್ದರು. ವಿಚಿತ್ರ ಏನಂದ್ರೆ ಶ್ರೀನಿವಾಸ್ ಮರಣ ಹೊಂದಿದಾಗ ಶೀಲಾ ಕಡೆಯಿಂದ ಸಂಬಂಧಿಕರು ಒಬ್ಬರು ಕೂಡ ಬಂದಿರಲಿಲ್ಲ. ಇದು ನಿಜಕ್ಕೂ ಶೀಲಾನ ಮನಸ್ಸಿನ ಮೇಲೆ ಭಾರಿ ಆಘಾತವನ್ನೇ ಉಂಟು ಮಾಡಿತ್ತು. ಇನ್ನು ಶ್ರೀನಿವಾಸ್ ಕಡೆ ಅವರ ತಂದೆ ಇದ್ದರು. ಆದ್ರೆ ಅವರಿಗೆ ವಯಸ್ಸಾದ ಕಾರಣ ಊರಿನಲ್ಲಿಯೇ ಇರುತ್ತಿದ್ದರು. ಈಗ ಮನೆಯನ್ನು ನಡೆಸುವ ಜವಾಬ್ದಾರಿ ಸಂಪೂರ್ಣವಾಗಿ ಶೀಲಾ ಮೇಲೆ ಬಿದ್ದಿದೆ. ಆದ್ರೆ ಶೀಲಾ ಏನೋ ಮಾಡಿ BA ಓದಿದ್ದ ಕಾರಣ ತನ್ನ ಗಂಡನ ಕೆಲಸ ಅವಳಿಗೆ ಸಿಗುವ ಹಾಗಿತ್ತು. ಇದೇ ಕಾರಣ ಯಾರೋ ಅವಳ ಸ್ನೇಹಿತೆ ಹೇಳಿದ್ದ ಕಾರಣ ಅವಳು ಗಂಡನ ಆಫೀಸಿಗೆ ಹೋಗಿ ಗಂಡನ ಕೆಲಸವನ್ನ ಪಡೆಯಲು ಅರ್ಜಿ ಕೂಡ ಹಾಕಿದ್ದಾಳೆ. ಆದ್ರೆ ಕೆಲಸ ಸಿಗಲು ಕೊಂಚ ಸಮಯ ಆಗುತ್ತದೆ ಎಂದು ಅಲ್ಲಿನ ಕೆಲವು ಅಧಿಕಾರಿಗಳು ಹೇಳಿದ್ದಾರೆ. ಹೀಗೆ 3-4 ಬಾರಿ ಅಲೆದಾಡಿದ ಮೇಲೆ ಶ್ರೀನಿವಾಸ್ ಅವರ ಒಬ್ಬ ಆಫೀಸ್ ಫ್ರೆಂಡ್ ಕಮಲೇಶ್ ಶೀಲಾಗೆ ಸಹಾಯ ಮಾಡುತ್ತೇನೆ ಎಂದು ಮುಂದೆ ಬಂದಿದ್ದಾನೆ. ನಿಜ ಹೇಳಬೇಕೆಂದ್ರೆ ಕಮಲೇಶ್ ಶ್ರೀನಿವಾಸ್ ಅಸಿಸ್ಟೆಂಟ್ ಆಗಿದ್ದ. ಕಮಲೇಶನ ವಯಸ್ಸು ಸರಿಸುಮಾರು 28 ವರ್ಷ. ಹಲವಾರು ದಿನಗಳಿಂದ ಮದುವೆಗಾಗಿ ಹುಡುಗಿಯನ್ನ ಹುಡುಕುತ್ತಿದ್ದ. ಆದ್ರೆ ಅವನ ಬಣ್ಣ ಹಾಗೂ ಅವನ ಗುಣ ನೋಡಿ ಯಾರು ಕೂಡ ಅವನಿಗೆ ಹುಡುಗಿಯನ್ನ ಕೊಟ್ಟಿರಲಿಲ್ಲ. ಒಂದು ಬಾರಿ ಅವನು ಶ್ರೀನಿವಾಸ್ ಮಗಳು ನಮಿತಾಳ 16ನೇ ಬರ್ತ್ಡೇ ಪಾರ್ಟಿಗೆ ಮನೆಗೆ ಹೋಗಿದ್ದ. ಆಗ ನಮಿತಾಳನ್ನ ನೋಡಿ ಅವಳ ಯೌವನ ಮತ್ತು ಸರಳ ಸುಂದರತೆಯನ್ನ ನೋಡಿ ಅವಳಲ್ಲಿ ಆಕರ್ಷಗೊಂಡಿದ್ದ. ಹೇಗಾದರೂ ಮಾಡಿ ಅವಳನ್ನ ಪಡೆಯಬೇಕೆಂದು ಆಗಿನಿಂದ ಹರಸಾಹಸನೆ ಮಾಡುತ್ತಿದ್ದ. ಆದರೆ ಶ್ರೀನಿವಾಸ್ ಅವನ ಬಾಸ್ ಆಗಿದ್ದರಿಂದ ತನ್ನ ವಿಕೃತ ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಂಡಿದ್ದ. ಎಲ್ಲಿ ತನ್ನ ಆಸೆಯನ್ನ ಶ್ರೀನಿವಾಸ್ಗೆ ಹೇಳಿದರೆ ಏನಾಗುತ್ತೋ ಅನ್ನೋ ಭಯ ಅವನಿಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿತ್ತು. ಶ್ರೀನಿವಾಸ್ ಈ ಲೋಕದಲ್ಲೇ ಇರಲಿಲ್ಲ. ಹೇಗಾದರೂ ಮಾಡಿ ಅವನ ಹೆಂಡತಿ ಶೀಲಾಗೆ ಸಹಾಯ ಮಾಡಿ ಅವಳ ಮಗಳನ್ನ ಪಟಾಯಿಸಬೇಕೆಂದು ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಹೀಗಾಗಿ ಪದೇ ಪದೇ ಆ ಡಾಕ್ಯುಮೆಂಟ್ ಬೇಕು, ಈ ಡಾಕ್ಯುಮೆಂಟ್ ಬೇಕು, ಈ ಕಾಗದ ಪತ್ರ ಬೇಕು ಅಂತ ಹೇಳಿ ವಾರದಲ್ಲಿ 3-4 ಬಾರಿ ತನ್ನ ಕೆಲಸ ಮುಗಿದ ಮೇಲೆ ನಮಿತಾಳನ್ನು ಭೇಟಿ ಮಾಡುವ ನೆಪದಲ್ಲಿ ಶೀಲಾಳ ಮನೆಗೆ ಹೋಗಿದ್ದ. ಈ ಸಂದರ್ಭದಲ್ಲಿ ಬೇಕು ಅಂತಾನೆ ಪದೇ ಪದೇ ನಮಿತಾಳ ಜೊತೆ ಮಾತನಾಡಿದ್ದಾನೆ. ಕೆಲವೊಮ್ಮೆ ಬೇಕು ಅಂತಾನೆ ಶೀಲಾ ಮನೆಯಲ್ಲಿದ್ದಾಗ ನಮಿತಾಳನ್ನು ಭೇಟಿ ಮಾಡಲು ಹೋಗಿದ್ದ. ಅದು 2023 ಸೆಪ್ಟೆಂಬರ್ 14ನೇ ತಾರೀಕು. ಮನೆ ಹತ್ತಿರ ಹೋಗಿ ಶೀಲಾ ಮನೆಯಲ್ಲಿ ಇಲ್ಲದನ್ನ ಖಾತ್ರಿ ಮಾಡಿಕೊಂಡು ನಮಿತಾಳನ್ನು ಭೇಟಿ ಮಾಡಲು ಇದೇ ಒಳ್ಳೆಯ ಸಮಯ ಎಂದು ಮನೆಗೆ ನುಗ್ಗಿದ್ದಾನೆ. ಆಮೇಲೆ ನಮಿತಾಗೆ ಇವನ ವಿಕೃತ ಮನಸ್ಸಿನ ಭಾವನೆ ಗೊತ್ತಾಗಿ ಹೋಗಿತ್ತು. ಮನೆಯ ಬೆಲ್ ಮಾಡಿದಾಗ ಕಮಲೇಶನನ್ನ ನೋಡಿ ನಮಿತಾ ಗಾಬರಿಗೊಂಡಿದ್ದಳು. ಅಮ್ಮ ಮನೆಯಲ್ಲಿ ಇಲ್ಲ, ಹೊರಗಡೆ ಹೋಗಿದ್ದಾರೆ, ಆಮೇಲೆ ಬನ್ನಿ ಅಂತ ನಮಿತಾ ಹೇಳಿದ್ದಾಳೆ. ಆದರೆ ಕಮಲೇಶ್ ಬಲವಂತವಾಗಿ ಮನೆಯೊಳಗೆ ನುಗ್ಗಿ ನಮಿತಾಳಿಗೆ ತನ್ನ ವಿಕೃತ ಮನಸ್ಸಿನ ಭಾವನೆಗಳನ್ನ ಹೇಳಿದ್ದಾನೆ. ಅವಳನ್ನು ಅನುಭವಿಸಬೇಕೆಂದು ತನ್ನ ವಿಪರೀತ ಆಸೆಯನ್ನ ವ್ಯಕ್ತಪಡಿಸಿದ್ದಾನೆ. ಜೊತೆಗೆ ಅವಳನ್ನು ಮುಟ್ಟಲು ಕೂಡ ಹೋಗಿದ್ದಾನೆ. ಆಗ ನಮಿತಾ ಅವಳ ಕೆನ್ನೆಗೆ 2 ಬಾರಿಸಿದ್ದಾಳೆ. ಒಂದು ವೇಳೆ ನೀನು ಇಲ್ಲೇ ಇದ್ದರೆ ನಾನು ಜೋರಾಗಿ ಕೂಗುತ್ತೇನೆ, ಕಿರುಚುತ್ತೇನೆ, ಅಕ್ಕಪಕ್ಕದ ಮನೆಯವರು ಬರ್ತಾರೆ, ಹೀಗಂತ ಹೇಳಿದಾಗ ಕಮಲೇಶ್ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾನೆ. ನಮಿತಾಳಿಗೆ ಕಮಲೇಶ್ ಮೇಲೆ ಮೊದಲಿನಿಂದಲೂ ಸಂಶಯ ಇತ್ತು. ಈಗ ಅವಳಿಗೆ ಅವನ ವಿಕೃತ ಆಸೆಗಳಿಗೆ ತಣ್ಣೀರು ಹಾಕಿದ್ದಳು ಹಾಗೂ ಅವನ ಬಗ್ಗೆ ಗೊತ್ತಾಗಿ ಹೋಗಿತ್ತು.
ಒಂದು ವೇಳೆ ಈ ವಿಷಯವನ್ನ ಅಮ್ಮನಿಗೆ ಹೇಳಿದರೆ ಅಮ್ಮ ಬೇಜಾರು ಮಾಡಿಕೊಳ್ಳುತ್ತಾರೆ, ಜೊತೆಗೆ ಅವನ ಮೇಲೆ ಕಂಪ್ಲೇಂಟ್ ಕೂಡ ಕೊಡಬಹುದು. ಹೀಗಾದ್ರೆ ಅವನು ಬೇಕು ಅಂತಾನೆ ಅಮ್ಮನಿಗೆ ಸಿಗಬೇಕಾದ ಅಪ್ಪನ ಕೆಲಸ ಸಿಗದ ಹಾಗೆ ಆಫೀಸಿನಲ್ಲಿ ಪಿತೂರು ಕೂಡ ಮಾಡಬಹುದು ಎಂದು ತನ್ನ ಮೇಲೆ ನಡೆದ ಅತ್ಯಾಚಾರವನ್ನು ತನ್ನಲ್ಲೇ ಬಚ್ಚಿಡುತ್ತಾಳೆ ಹಾಗೂ ಏನೂ ಗೊತ್ತಾಗದ ಹಾಗೆ ಇರುತ್ತಾಳೆ. ಕಮಲೇಶ್ ಈಗ ಗಾಯಗೊಂಡ ಹುಲಿಯಾಗಿದ್ದ. ಹೇಗಾದ್ರೂ ಮಾಡಿ ನಮಿತಾಳ ಜೀವನವನ್ನ ಹಾಳು ಮಾಡಬೇಕೆಂದು ನಿರ್ಧಾರ ಮಾಡಿದ್ದಾನೆ. ಆದರೂ ಕಮಲೇಶ್ಗೆ ಸ್ವಲ್ಪ ಅನುಮಾನ ಇತ್ತು, ಎಲ್ಲಿ ನಮಿತಾ ನಡೆದ ವಿಷಯವನ್ನೆಲ್ಲ ಶೀಲಾಗೆ ಹೇಳುತ್ತಾಳೆ ಅಂತ. ಆದ್ರೆ ಮುಂದಿನ ಬಾರಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ಪರಿಶೀಲನೆ ಮಾಡಲು ಶೀಲಾ ಆಫೀಸಿಗೆ ಬಂದಾಗ ಕಮಲೇಶನನ್ನ ನಾರ್ಮಲ್ ಆಗಿ ಮಾತನಾಡಿಸಿದ್ದಾಳೆ. ಯಾಕಂದ್ರೆ ನಮಿತಾ ಯಾವುದೇ ವಿಷಯವನ್ನ ತನ್ನ ಅಮ್ಮನಿಗೆ ಹೇಳಿರಲಿಲ್ಲ. ಇದರಿಂದ ಕಮಲೇಶನ್ಗೆ ನಮಿತಾ ಹೇಳಿಲ್ಲ ಎಂದು ಖಾತ್ರಿಯಾಗುತ್ತದೆ. ಆದ್ರೆ ಅವನ ಮನಸ್ಸಿನಲ್ಲಿ ನಮಿತಾಳ ಮೇಲೆ ಹೇಗಾದ್ರೂ ಮಾಡಿ ಸೇಡು ತೀರಿಸಿಕೋಬೇಕೆಂದು ನಿರ್ಧಾರ ಮಾಡಿದ್ದ. ಮುಂದೆ ಒಂದು ವಾರದ ನಂತರ ಶೀಲಾ ಆಫೀಸಿಗೆ ಬಂದಾಗ ಕಮಲೇಶ್ ಶೀಲಾಳಿಗೆ ಒಂದು ಗುಟ್ಟು ವಿಷಯವನ್ನ ಹೇಳಬೇಕೆಂದು ಅವಳನ್ನ ಸೈಡ್ಗೆ ಕರೆದುಕೊಂಡು ಹೋಗಿ ಕೆಲವೊಂದು ಇಲ್ಲ ಸಲ್ಲದ ವಿಷಯವನ್ನ ಅವಳ ಮಗಳ ಬಗ್ಗೆ ಹೇಳಿದ್ದಾನೆ. ಅದೇನೆಂದ್ರೆ 2 ವಾರದಿಂದ ನಮಿತಾ ಯಾವುದೋ ಒಬ್ಬ ಹುಡುಗನ ಜೊತೆ ಓಡಾಡುತ್ತಿದ್ದಾಳೆ. ಅವರಿಬ್ಬರನ್ನ ನಾನು ಹಲವಾರು ಬಾರಿ ಬೈಕ್ ಮೇಲೆ, ಮಾಲ್ ನಲ್ಲಿ, ಸಿನಿಮಾ ಹಾಲ್ ನಲ್ಲಿ, ರೆಸ್ಟೋರೆಂಟ್ ಗಳಲ್ಲಿ ನೋಡಿದ್ದೇನೆ ಅಂತ ಸುಳ್ಳು ಹೇಳಿಬಿಡುತ್ತಾನೆ. ಯಾವುದೇ ಅಮ್ಮನಿಗೆ ತಮ್ಮ ಮಕ್ಕಳು ಇನ್ಯಾವುದೋ ಹುಡುಗನ ಜೊತೆ ಓಡಾಡುತ್ತಿದ್ದಾರೆ ಅಂತ ಗೊತ್ತಾದ್ರೆ ಅನುಮಾನ ಹುಟ್ಟೋದು ಸಹಜವೇ. ಹೌದು, ಈಗ ಸಂಶಯದ ಹುಳ ಶೀಲಾಳ ತಲೆಯಲ್ಲಿ ತುಂಬಿಕೊಂಡಿತ್ತು. ಈಗ ಶೀಲಾ ನಮಿತಾಳ ಮೇಲೆ ಒಂದು ಕಣ್ಣು ಸದಾಕಾಲ ಇಟ್ಟೇ ಬಿಟ್ಟಿದ್ದಳು. ಅವಳು ಎಲ್ಲಿ ಹೋಗುತ್ತಾಳೆ, ಹೇಗೆ ಹೋಗುತ್ತಾಳೆ, ಯಾರ ಜೊತೆ ಹೋಗುತ್ತಾಳೆ ಅಂತ ಕೆಲವೊಮ್ಮೆ ಅವಳನ್ನ ಫಾಲೋ ಕೂಡ ಮಾಡಿದ್ದಾಳೆ. ಆದ್ರೆ ಅವಳಿಗೆ ಎಲ್ಲಿಯೂ ಕೂಡ ಈ ತರದ ಸನ್ನಿವೇಶಗಳು ಕಂಡು ಬಂದಿಲ್ಲ. ಮುಂದಿನ ಬಾರಿ BSNL ಆಫೀಸಿಗೆ ಹೋದಾಗ ಶೀಲಾ ಕಮಲೇಶ್ ಜೊತೆ ಮತ್ತೆ ಚರ್ಚೆ ಮಾಡಿದ್ದಾಳೆ. ಆಗ ಕಮಲೇಶ್ ಅವಳಿಗೆ ಒಂದು ಐಡಿಯಾ ಕೊಟ್ಟಿದ್ದಾನೆ. ಅದೇನೆಂದ್ರೆ ಅವಳ ಮನೆಯಲ್ಲಿ ನಮಿತಾಳ ಬೆಡ್ರೂಮ್ ನಲ್ಲಿ ಒಂದು CCTVಯನ್ನ ಗೊತ್ತಾಗದ ಹಾಗೆ ಇಡಬೇಕೆಂದು ಸಲಹೆ ಕೊಟ್ಟಿದ್ದಾನೆ. ಇದರಿಂದ ಅವಳು ರೂಮ್ ನಲ್ಲಿ ಇದ್ದಾಗ ಏನು ಮಾಡುತ್ತಾಳೆ, ಯಾರ ಜೊತೆ ಫೋನಿನಲ್ಲಿ ಮಾತನಾಡುತ್ತಾಳೆ, ಎಷ್ಟು ಹೊತ್ತು ಮಾತನಾಡುತ್ತಾಳೆ ಅನ್ನುವ ವಿಷಯವನ್ನ ರೆಕಾರ್ಡ್ ಮಾಡಬಹುದು. ಆಗ ಶೀಲಾ ಅಷ್ಟೊಂದು ಹಣ ತನ್ನ ಬಳಿ ಇಲ್ಲ ಅಂದಾಗ ಕಮಲೇಶ್ ತಾನೇ ಇದಕ್ಕೆಲ್ಲ ವ್ಯವಸ್ಥೆ ಮಾಡುತ್ತೇನೆ ಅಂತ ಹೇಳಿ ನಮಿತಾಳ ಬೆಡ್ರೂಮ್ ನಲ್ಲಿ ಅವಳು ಇಲ್ಲದಿದ್ದಾಗ ಒಂದು CCTV ಕ್ಯಾಮೆರಾವನ್ನ ಇನ್ಸ್ಟಾಲ್ ಮಾಡಿಸುತ್ತಾನೆ. ಹಾಗೂ ನಮಿತಾಳ ಬೆಡ್ರೂಮ್ ನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಶೀಲಾ ಮೊಬೈಲ್ ನಲ್ಲಿ ನೋಡುವ ಹಾಗೆ ಒಂದು ಆಪ್ ಕೂಡ ಇನ್ಸ್ಟಾಲ್ ಮಾಡಿಸುತ್ತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಆದರೆ ನಮಿತಾಳ ಯಾವ ಒಂದು ನಡವಳಿಕೆ, ಹಾವಭಾವ ಶೀಲಾಳಿಗೆ ಸಂಶಯ ಹುಟ್ಟಿಸುವುದಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ಅವಳ ತಲೆಯಲ್ಲಿ ಕೊರೆಯುತ್ತಿತ್ತು. ಅದೇನೆಂದ್ರೆ ರಾತ್ರಿ ಮಲಗುವಾಗ ಮಾತ್ರ ಅವಳ ಪರ್ಸ್ ಅನ್ನ ತೆಗೆದು ಅದರಲ್ಲಿ ಇದ್ದಂತಹ ಒಂದು ಫೋಟೋವನ್ನ ಪದೇ ಪದೇ ಮುತ್ತು ಇಡುತ್ತಿದ್ದಳು ಹಾಗೂ ಕಿಸ್ ಮಾಡುತ್ತಿದ್ದಳು. ಆಮೇಲೆ ಅಷ್ಟು ಮಾಡಿ ನಮಿತಾ ಮಲಗುತ್ತಿದ್ದಳು. ಇದು ಶೀಲಾಗೆ ಅನುಮಾನ ಹುಟ್ಟಿಸುತ್ತದೆ. ಇದು ನಮಿತಾಳ ಬಾಯ್ ಫ್ರೆಂಡ್ ಇರಬಹುದು ಅಂತ ಅವಳಿಗೆ ಖಾತ್ರಿಯಾಗಿ ಹೋಗಿತ್ತು. ಮರುದಿನವೇ ಅವಳು ಹೇಳುವ ಮೊದಲೇ ನಮಿತಾಳ ಬೆಡ್ರೂಮ್ಗೆ ಹೋಗಿ ಅವಳು ಮಲಗಿದ್ದಾಗ ಅವಳ ಪರ್ಸ್ ಅನ್ನ ತೆಗೆದು ಅದರಲ್ಲಿ ಯಾರ ಫೋಟೋ ಇದೆ ಅಂತ ನೋಡುತ್ತಾಳೆ. ಆ ಫೋಟೋ ನೋಡಿ ಶೀಲಾ ಬೆಚ್ಚಿ ಬಿದ್ದಿದ್ದಳು. ಆ ಫೋಟೋ ನೋಡಿ ಕಣ್ಣಲ್ಲಿ ಶೀಲಾಗೆ ನೀರು ಕೂಡ ಬಂದಿತ್ತು. ಅಷ್ಟು ಹೊತ್ತಿಗೆ ನಮಿತಾ ಎದ್ದಿದ್ದಾಳೆ. ಎದ್ದು ಬಾತ್ರೂಮ್ಗೆ ಹೋಗುವ ಬದಲು ಅಮ್ಮನನ್ನು ನೋಡಿದ್ದಾಳೆ. ಅಮ್ಮನ ಕಣ್ಣಲ್ಲಿ ನೀರು ಕಂಡು ಓಡಿ ಹೋಗಿ ಅಮ್ಮನನ್ನ ಹಿಡಿದು ಕೇಳಿದ್ದಾಳೆ, ಅಮ್ಮ ಏನಾಯ್ತು ಅಂತ. ಆಗ ಶೀಲಾ ನಮಿತಾಳನ್ನ ಹಿಡಿದು ಜೋರಾಗಿ ಅಪ್ಪಿಕೊಂಡು ಜೋರು ಜೋರು ಅಳಲು ಪ್ರಾರಂಭಿಸಿದ್ದಾಳೆ. ತನ್ನಿಂದ ದೊಡ್ಡ ತಪ್ಪಾಗಿದೆ ಅಂತ ಮಗಳಲ್ಲಿ ಕ್ಷಮೆಯನ್ನು ಕೂಡ ಬೇಡಿಕೊಂಡಿದ್ದಾಳೆ. ಹಾಗೂ ನಡೆದ ವಿಷಯವನ್ನೆಲ್ಲ ಹೇಳಿದ್ದಾಳೆ. ಅಮ್ಮ ಮತ್ತು ಮಗಳು ಇಬ್ಬರು ಮತ್ತೆ ಅಪ್ಪಿಕೊಂಡು ಖುಷಿಯಿಂದ ಪನ್ನೀರು ಹಾಕಿದ್ದಾರೆ. ಅಷ್ಟಕ್ಕೂ ಆ ಪರ್ಸ್ ನಲ್ಲಿ ಇದ್ದಂತಹ ಫೋಟೋ ಬೇರೆ ಯಾರದ್ದೂ ಅಲ್ಲ ಸ್ನೇಹಿತರೆ, ಅದು ನಮಿತಾಳ ತಂದೆ ಶ್ರೀನಿವಾಸದಾಗಿತ್ತು. ಶೀಲಾ ಗಂಡ ಶ್ರೀನಿವಾಸದಾಗಿತ್ತು. ಹೌದು, ನಮಿತಾ ತನ್ನ ತಂದೆಯನ್ನ ತುಂಬಾನೇ ಪ್ರೀತಿ ಮಾಡುತ್ತಿದ್ದಳು. ಅವರ ತಂದೆ ಬದುಕಿದ್ದಾಗ ಶೀಲಾಗೆ ಹಲವಾರು ವಿಷಯಗಳ ಜೊತೆ ಚರ್ಚೆ ಮಾಡುತ್ತಿದ್ದಳು. ಜೀವನದಲ್ಲಿ ಹೇಗೆ ಮುನ್ನುಗ್ಗಬೇಕು, ಏನು ಮಾಡಬೇಕು ಅನ್ನುವುದನ್ನ ಇಬ್ಬರು ಡಿಸ್ಕಸ್ ಮಾಡುತ್ತಿದ್ದರು. ಇದೇ ಕಾರಣ ನಮಿತಾ ಅಪ್ಪನನ್ನ ಕಳೆದುಕೊಂಡು ತನ್ನ ಪ್ರಪಂಚವೇ ಹೋಯಿತು ಅಂತ ದುಃಖ ಪಡುತ್ತಿದ್ದಳು. ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮಿತಾಳ ಅಪ್ಪ ಅವಳಿಗೆ ಧೈರ್ಯವನ್ನ ಕೊಡುತ್ತಿದ್ದ ಹಾಗೂ ಹೊಸ ಸ್ಫೂರ್ತಿಯನ್ನ ತರುತ್ತಿದ್ದ. ಹೀಗಾಗಿ ಪ್ರತಿನಿತ್ಯ ಮಲಗುವ ಮುನ್ನ ದೇವರಿಗೆ ಕೈ ಮುಗಿಯುವ ಬದಲು ಅಪ್ಪನ ಫೋಟೋಗೆ ಮುತ್ತಿಟ್ಟು ಮಲಗುವ ಅಭ್ಯಾಸ ನಮಿತಾಗಿತ್ತು. ನೋಡಿದಿರಾ ಸ್ನೇಹಿತರೆ, ಒಂದು ಚಿಕ್ಕ ಅನುಮಾನ ಏನೆಲ್ಲ ಅವಾಂತರಗಳನ್ನ ಮಾಡುತ್ತೆ ಅಂತ. ಅದಕ್ಕೆ ಅಂತಾರೆ ದುಡುಕಬೇಡಿ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು.
ಹೌದು, ಕೇಳಿ, ನೋಡಿ, ವಿಮರ್ಶಿಸಿ, ಆಮೇಲೆ ಯಾವುದಕ್ಕೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ದುಡುಕಿದರೆ ಹಲವಾರು ಅವಾಂತರಗಳಿಗೆ, ಹಲವಾರು ಅವಘಡಗಳಿಗೆ ನೀವು ಸಾಕ್ಷಿಯಾಗಬೇಕಾಗುತ್ತದೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ದುಡುಕಿ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ತಪ್ಪುಗಳನ್ನೇ ಮಾಡಿಬಿಟ್ಟಿದ್ದಾರೆ. ನಿಜಕ್ಕೂ ಈ ಒಂದು ಘಟನೆ ನಮಗೆ ಈ ಒಂದು ಮೆಸೇಜ್ ಅನ್ನ ಕೊಡುತ್ತದೆ. ಯಾವುದಕ್ಕೂ ಜೀವನದಲ್ಲಿ ಪೇಷನ್ಸ್ ಇರಲಿ ಅನ್ನುವುದು. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ಘಟನೆ 2023ರಲ್ಲಿ ಹೈದರಾಬಾದಿನ ನಾಂಪಲ್ಲಿ ನಡೆದ ಒಂದು ನೈಜ ಘಟನೆ ಆಗಿದೆ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ವಾಟ್ಸ್ಆಪ್ ಹಾಗೂ ಫೇಸ್ಬುಕ್ ಮೂಲಕ ಶೇರ್ ಮಾಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.